ಗುಬ್ಬಿ ತಾಲೂಕಿನ ಎಮ್ಮೆನಕೋಟೆ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನವಜೀವನ ಸಮಿತಿ ಸಭೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಬೆಂಗಳೂರು ಪ್ರಾದೇಶಿಕ ಕೇಂದ್ರದ ಜನಜಾಗೃತಿ ವೇದಿಕೆಯ ಯೋಜನಾಧಿಕಾರಿ ಗಣೇಶ್ ಆಚಾರ್ಯ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಮ್ಮೆನಕೋಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ನವಜೀವನ ಸಮಿತಿ ಸದಸ್ಯರು ಮಾತನಾಡಿ, ನವಜೀವನ ಸಮಿತಿ ಸದಸ್ಯರಾದ ನಂತರದಲ್ಲಿ ನಾವು ಅನೇಕ ದುಶ್ಚಟಗಳಿಂದ ಮುಕ್ತರಾಗಿ ಉತ್ತಮ ಜೀವನ ವ್ಯವಹಾರ ನಡೆಸುತ್ತಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಯೋಗದಲ್ಲಿ ಮದ್ಯ ವ್ಯಸನಿಗಳಿಗೆ ಕಾರ್ಯಾಗಾರ ನಡೆಸಿ ದುಶ್ಚಟಗಳಿಂದ ಹೊರಬರುವ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳಲು ಸಾಧ್ಯವಾಯಿತು ಎಂದು ತಮ್ಮ ಅಭಿಪ್ರಾಯಗಳನ್ನು ಸಭೆಯಲ್ಲಿ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿಬ್ಬಂದಿಗಳು, ಪ್ರಗತಿ ಬಂಧುಗಳು ಹಾಜರಿದ್ದರು. ಜನರನ್ನು ಮನಪರಿವರ್ತನೆ ಮಾಡುವಂಥ ಇಲ್ಲಿ ಮಧ್ಯವರ್ತಿನ ಶಿಬಿರ ಅಂತ ಹೇಳಿದ್ರೆ ನಿಮ್ಗೆ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಟ್ಟು 4 ದಿನದಲ್ಲಿ ಆ ಆಟ ಮುಗಿಸುವಂಥದ್ದಲ್ಲ. ಜನರ ಮನಪರಿವರ್ತನೆ ಮಾಡಿಕೊಂಡು ಜೀವನದಲ್ಲಿ ಏನಾಗಬೇಕು, ಮುಂದೆ ಬರಬೇಕು ಅಂತ ಹೇಳಿಕೊಂಡು ಇವತ್ತು ನಾವು ಮಧ್ಯವರ್ತಿನ ಶಿಬಿರ ಮಾಡುವಂಥದ್ದು. ವಿವೇಕ್ ವಿನ್ಸೆಂಟ್ ಪಾಯ್ಸ್ ಅವರು ಧರ್ಮದಲ್ಲಿ ಕ್ರೈಸ್ತರಾದರೂ ಕೂಡ ಅವರು ಭಗವದ್ಗೀತೆ ಓದಿದ್ದಾರೆ, ಪುರಾಣ ಓದಿದ್ದಾರೆ, ಅದರ ಜೊತೆಗೆ ಅವರ ಧರ್ಮತತ್ವವಾದಂಥ ಬೈಬಲ್ ಅನ್ನು ಓದಿದ್ದಾರೆ. ಇವತ್ತು ಅವರ ಹತ್ರ ಏನು ಕೇಳಿದ್ರು ಕೂಡ ಯಾವುದೇ ಹಮ್ಮು ಬಿಮ್ಮು ಇಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅದು ಕೂಡ ಕೆಲವರು ಇನ್ಶರ್ಟ್ ನಾನು ಮಾಡ್ತೇನೆ, ಈಗ ಇನ್ಶರ್ಟ್ ಮಾಡಕ್ಕೆ ಕರೆದಿದ್ದೇನೆ. ಅವರು ಒಬ್ಬ ಪ್ರಾದೇಶಿಕ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಮದ್ಯ ಸಂಯಮ ಮಂಡಳಿಯ ಕಾರ್ಯದರ್ಶಿ ನೋಡುವಾಗ ಸಾಮಾನ್ಯ ವ್ಯಕ್ತಿ, ಆದರೆ ಅವರಿಗೆ ಅಸಾಮಾನ್ಯವಾದಂಥ ಜ್ಞಾನ. ಅಂತ ವ್ಯಕ್ತಿ ಇವತ್ತು ನಮ್ಗೆಲ್ಲರಿಗೂ ಮಧ್ಯವರ್ತಿನ ಶಿಬಿರಾಧಿಕಾರಿಗಳಿಗೂ ನಮ್ಗೆಲ್ಲರಿಗೂ ಗುರುಗಳು. ಹಾಗಾಗಿ ತಾವೆಲ್ಲರೂ ಅವರನ್ನೆಲ್ಲ ಭೇಟಿ ಮಾಡುವಂತ ಸುಸಂದರ್ಭ ಇವತ್ತು ನನಗಂತ ನಾನು ಹೇಳ್ತೇನೆ. ನನ್ನಿಂದವಾಗಿ ಖಂಡಿತವಾಗಿ ಅಂತ ಗುರುಗಳನ್ನು ನಮ್ಮ ಪೂಜ್ಯರನ್ನು ಭೇಟಿ ಮಾಡುವಂತ ಶಕ್ತಿ ನಮಗಿಲ್ಲ. ಇವತ್ತು ನಾನು ನಮ್ಮ ಆತ್ಮೀಯರು ರಾಜೇಶ್, ನಾವೆಲ್ಲ ಹೊಸನಗರದಲ್ಲಿ ಮೇಲ್ವಿಚಾರಕ್ಕಾಗಿ ನಾನೆಲ್ಲ ಪಾರ್ಟಿಯೇಟ್ ಆಗಿ ಮಾಡ್ತಿದ್ದೆ ಕೆಲಸ. ಅವಾಗೆಲ್ಲ ಆತ್ಮೀಯತೆ ಕೆಲಸ ಮಾಡಬೇಕು. ಇವತ್ತು ಸದ್ಯ 4 ದಿನಕ್ಕೆ ಬೇಜಾರಿಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಈ 4 ಜನರಿಗೆ ನೆಕ್ಸ್ಟ್ ತಿಂಗಳು ಈ ತಿಂಗಳ ಎಂಡಿಗೆ ಬರುವಾಗ 40 ಜನರನ್ನು ಕರೆಸುವಂತ ಶಕ್ತಿ ನಿಮ್ಮಲ್ಲಿದೆ. ಹಾಗಿರುವಾಗ ನಾನು ಹೇಳ್ತಿಷ್ಟು ಇವತ್ತು 4 ಜನ ಏನು ನವಜೀವನ ಸಮಿತಿಯವರು ಬಂದಿದ್ದೀರಾ. ನವಜೀವನ ಶಿಬಿರಕ್ಕೆ ಮಧ್ಯವರ್ತಿನ ಶಿಬಿರಕ್ಕೆ ಸೇರದೆ ಸ್ವಇಚ್ಛೆಯಿಂದ ಬಿಟ್ಟವರು ಸಾಕಷ್ಟು ಮಂದಿ ಈ ಸಮಾಜದಲ್ಲಿದ್ದಾರೆ. ಅವರನ್ನು ಗುರುತಿಸಿ ಪೂಜ್ಯರ ಒಂದು ಕನಸಿನ ವೇದಿಕೆ ನವಜೀವನ ಸಮಿತಿ, ಆ ವೇದಿಕೆಗೆ ನೀವೆಲ್ಲರೂ ಕರೆತರಬೇಕು. ಇದೇ ವೇದಿಕೆಯಲ್ಲಿ ನಮ್ಮ ಜನಜಾಗೃತಿ ವೇದಿಕೆ ಯೋಜನಾಧಿಕಾರಿ ಗಣೇಶನ ನೇತೃತ್ವದಲ್ಲಿ 40 ಜನ ನೀವೇ ಸಾಲಲ್ಲಿ ಚೇರ್ ಹಾಕಿ ಮುಂದಿನ ಶುಕ್ರವಾರ 40 ಜನ ಸೇರಿಸಿಕೊಂಡು ಸಭೆಯನ್ನು ಮಾಡಬೇಕು. ನೀವೆಲ್ಲರೂ ಮಾಡ್ತೀರಿ, ಆ ಸಾಮರ್ಥ್ಯ ನಿಮ್ಮಲ್ಲಿದೆ. ಅದರ ಜೊತೆ ನನ್ನ ವಲಯದಲ್ಲಿ ಕೆಲಸ ಮಾಡುವಂತಹ ಸೇವಾ ಮಂತ್ರಿಗಳು ಸರ್ ಎಲ್ಲ ಮಾಡ್ತಾರೆ. ಯಾಕೆಂತಂದ್ರೆ ಅವ್ರು ಬಂದು 1 ತಿಂಗಳು ಆಯ್ತು, 1 ತಿಂಗಳು ಆದ್ರೂ ಕೂಡ 1 ವರ್ಷ ಆಯ್ತು. ಅವರು ಯೋಜನೆಯಲ್ಲಿ ಇರಲಿಲ್ಲ, ಅವರ ಮನೆಯಲ್ಲಿ ಕೂಡ ಯೋಜನೆಯಲ್ಲಿ ಇರಲಿಲ್ಲ. ಆದ್ರೆ ಇವತ್ತು 1 ವರ್ಷದಲ್ಲಿ ಸ್ವ ಆಸಕ್ತಿಯಿಂದ ಎಲ್ಲ ನಾವೇನು ಹೇಳಿಕೊಡ್ತೇವೆ ಅದನ್ನು ಮೈಗೂಡಿಸಿಕೊಂಡು ಬಹಳ ಇಚ್ಛೆಯಿಂದ ಕೆಲಸ ಮಾಡ್ತಿದ್ದಾರೆ ಶಿವರಾಜ್. ಅದರ ಜೊತೆಗೆ ಮಧು ಮತ್ತು ಶಿವರತ್ನಮ್ಮ, ಯಾಕೆಂತಂದ್ರೆ ಇವರು ಸಾಧಾರಣ 4 ರಿಂದ 5 ವರ್ಷ ನಮ್ಮ ಜೊತೆಗೆ ಕೆಲಸ ಮಾಡ್ತಿದ್ದಾರೆ ಎಮ್ಮೆನಕೋಟೆಯಲ್ಲಿ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.